ನಗರ ಠಾಣಾ ವ್ಯಾಪ್ತಿಯ ಕೋಡಿಂಬಾಡಿ ಗ್ರಾಮದ ಬರಾಕ ಟ್ರೇಡರ್ಸ್ ಎಂಬ ಅಡಿಕೆ ಗೋಡೌನ್ನ ಶಟರ್ ಬಾಗಿಲು ಮುರಿದು 2145 ಕೆಜಿಯಷ್ಟು ಸುಲಿದ ಅಡಿಕೆಯನ್ನು ಕಳವು ಮಾಡಿದ ಕುಖ್ಯಾತ ಅಡಿಕೆ ಕಳ್ಳ ಹಮೀದ್ ಪಡಂಗಡಿ ಎಂಬಾತನನ್ನು ಹಾಗೂ ಆತನ ಸಹಚರರಾದ 7 ಜನರ ತಂಡವನ್ನು ಪುತ್ತೂರು ನಗರ ಪೊಲೀಸರು ಪುತ್ತೂರು ನಗರ ಠಾಣಾ ವ್ಯಾಪ್ತಿಯ ಚಿಕ್ಕಮಡ್ನೂರು ಗ್ರಾಮದ ದಾರಂದಕೊಕ್ಕು ಎಂಬಲ್ಲಿ ಬಂಧಿಸಿದ್ದಾರೆ. ತನಿಖೆಯನ್ನು ನಡೆಸಿದ ಪೊಲೀಸರು ಅಡಿಕೆ ಕಳ್ಳತನ ಮಾಡುವ ಹಿನ್ನೆಲೆ ಇರುವ ಸಾಕಷ್ಟು ವ್ಯಕ್ತಿಗಳನ್ನು ವಿಚಾರಣೆಗೆ ಗುರಿಪಡಿಸಿದ್ದರು ಮತ್ತು ಪತ್ತೆ ಕಾರ್ಯವನ್ನು ಮುಂದುವರಿಸಿದ್ದರು. ಗ್ರಾಮಾಂತರ ಭಾಗಗಳಲ್ಲಿ ಕಳ್ಳತನದ ಬಗ್ಗೆ ನಿಗಾ ವಹಿಸುವ ನಿರ್ದೇಶನವುಳ್ಳ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಸೂಚನೆ ಮೇರೆಗೆ ಅಲ್ಲಲ್ಲಿ ವಾಹನ ತಪಾಸಣೆ ಮತ್ತು ರಾತ್ರಿ ನಾಕಾಬಂದಿಯನ್ನು ಚುರುಕುಗೊಳಿಸಲಾಗಿತ್ತು. ಅದರಂತೆ ಪುತ್ತೂರು ನಗರ ಪೊಲೀಸ್ ನಿರೀಕ್ಷಕರಾದ ಮಹೇಶ್ ಪ್ರಸಾದ್ ಹಾಗೂ ಉಪನಿರೀಕ್ಷಕರುಗಳಾದ ಎಂವಿ ಚೆಲುವಯ್ಯ ಮತ್ತು ಅಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ.